ಬೇಕು ಅಂತ ಅಮ್ಮನ ಆಜ್ಞೆ ಶಿರೋಧಾರ್ಯ ಅಂತ ಒಪ್ಪಿಕೊಂಡದ್ದೇನಾಯ್ತೆ? ಅಷ್ಟು ಸುಲಭವಾಗಿ ನಮಗೆ ಇಲ್ಲಿಗೆ ಬರ್ಲಿಕ್ಕಾಗುತ್ತದ ಅಯ್ಯ? ಕೇಳಿ ಕೇಳಿ ದೇವತೆಗಳು ನಾವೆಲ್ಲ ರಾಕ್ಷಸರ ಕಡು ವಿರೋಧಿಗಳಲ್ಲೋ, ಏನು ಮಾಡೋಣ ಅಂತ ಯೋಚಿಸುವಾಗ ಒಂದು ಉಪಾಯ ಹೊಳೆಯಿತು. ಒಬ್ಬ ಮುದುಕ ಬ್ರಾಹ್ಮಣ ವೇಷ ಮಾಡಿದ್ರೆ ಆದೀತು ಅಂತ ಕೂಡಲೇ ಮಾಡಿದೆ. ನಮಗೆಲ್ಲ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ವೇಷ ಆಗ್ತದೆ, ನಾವೆಲ್ಲ ಕಾಮರೂಪಿಗಳಲ್ಲೋ. ಹಾಗಾಗಿ ಮುದುಕ ಬ್ರಾಹ್ಮಣನಾಗಿ ಇಲ್ಲಿಗೆ ಬರುವಾಗ ದ್ವಾರದಲ್ಲಿ ಚಾರಕನೊಬ್ಬ ನನ್ನನ್ನು ತಡೆದು ನಿಲ್ಲಿಸಿ ಅವನಿಗೆ ಹೇಳಿದೆ, ನೋಡಿಯಪ್ಪ, ನಿಮ್ಮ ಒಡೆಯನನ್ನು ನನಗೆ ಅಗತ್ಯ ಕಾಣಲಿಕ್ಕುಂಟು. ನಮ್ಮನ್ನೆಲ್ಲ ಕಂಡ ಕೂಡಲೇ ಒಂದು ಗೌರವದಿಂದ ಒಂದಿಷ್ಟು ದಾನ ದಕ್ಷಿಣೆ ಎಲ್ಲ. ಹಾಗೆ ಒಳಗೆ ಬಂದು ನೋಡಿದ್ರೆ ಇದೇ ಅಲ್ವೇ ಇವನ ಪೂಜಾ ಮಂದಿರ. ಇವನ ಪೂಜಾ ಮಂದಿರದ ಒಳಗೆ ಒಮ್ಮೆ ದೃಷ್ಟಿ ಹರಿಸಿದರೆ ಆಶ್ಚರ್ಯವಾಗುತ್ತಿದೆಯಲ್ಲ. ಪದ್ಮಾಸನವನ್ನು ಮಣಿದು ಹಲವು ಕಡೆಗೆ ಹರಿಯುತ್ತಿರುವ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ಏಕಾಗ್ರ ಚಿತ್ತದಿಂದ ಜಪ ಮಾಡುವ ಒಂದು ಕ್ರಮ ಕಾಣಬಾರದೇನಲ್ಲ. ಇವನ ಇಂತಹ ಅಚಲವಾದ ಈ ನಿಷ್ಠೆಯನ್ನು ಹೇಗೆ ಏನು ಎಂತು ಅಂತ ನಾವು ಪರದಾಡುವುದು ಯಾಕೆ? ನಾವೆಲ್ಲ ಅಮ್ಮನ ಸೇವಕರು. ನಮಗೆ ತಿಳಿದಷ್ಟು ಕೂಡಿದಷ್ಟು ಪ್ರಾಮಾಣಿಕವಾಗಿ ಮಾಡಿ ಮುಗಿಸಬೇಕು ಸೇವೆ. ಮತ್ತೆ ಫಲ ಕೊಡುವುದು ಅವಳಿಗೆ ಬಿಟ್ಟದ್ದು. ಪ್ರಯತ್ನ ಮಾಡಿ ನೋಡು. ಈ ಇಹಲೋಕದ ಗೊಡವೆಯನ್ನೇ ಮರೆತು ಅಂತರ್ಮುಖಿಯಾಗಿದ್ದಾನಲ್ಲ, ಇವನ ಚಿತ್ತವನ್ನು ಪುನಃ ಬಾಹ್ಯ ಪ್ರಪಂಚಕ್ಕೆ ಹೇಗೆ ಹೇಳಿ ಹೀಗೆ ಮಾಡೋಣ. ಶಬ್ದ ಮಾಡಿದರೆ ಆದೀತು. ಯಾಕೆ ಹೇಳಿ? ಈ ಸಮಸ್ತ ಪ್ರಪಂಚ ನಿಂತಿರುವುದೇ ಶಬ್ದದ ಆಧಾರದಲ್ಲಿ. ಯಾವ ಶಬ್ದ? ಆದಿಯಲ್ಲಿ ಆವಿರ್ಭವಿಸಿದ ಓಂ ಎನ್ನುವ ಪರಮ ಸ್ವರ ಇದೆಯಲ್ಲ, ಆ ಶಬ್ದದ ಆಧಾರದಿಂದ ಇವತ್ತು ಇಲ್ಲಿ ಸಮಾಜ ನಿಂತಿರುವುದು. ಹಾಗಾಗಿ ಇಲ್ಲಿರುವ ಪ್ರತಿ ಜೀವಿಗಳು ಶಬ್ದಕ್ಕೆ ಎಚ್ಚೆತ್ತುಕೊಳ್ಳದೇ ಇಲ್ಲ. ಹಾಗಾಗಿ ಶಬ್ದ ಮಾಡಿಯೇ ಪ್ರಯತ್ನ ಮಾಡೋಣ. ಈ ಮುದಿಯನ ಕೂಟ ಇಂಥದ್ದಕ್ಕೆಲ್ಲ ನಾಟ್ಲಿಕ್ಕಿಲ್ಲ. ಹೀಗೆ ಮಾಡೋಣ, ಇವನ ಕಿವಿಯ ಹತ್ತಿರ ಮುಖ ಮಾಡಿ ಒಂದು ವಿಕಟ ನಕ್ರೇನು ಮಾಡ್ತಾನೆ ನೋಡೋಣ. ಬಹಿರ್ಮುಖನಾದಂತಹ ನಾನು ಅಂತರ್ಮುಖಿಯಾದೆ. ದೇವ ಮಂದಿರವನ್ನು ಸೇರಿ ಗಾಯತ್ರಿ ಮಂತ್ರವನ್ನು ಪಠಿಸುವಂತಹ ವೇಳೆಯಲ್ಲಿ ನನ್ನ ಕರ್ಣಕುಹರಗಳನ್ನು ಭೇದಿಸುವಂತಹ ಒಂದು ವಿಕಟ ನಗೆ. ಇದನ್ನು ಮೀರುವವರು ಯಾರು ಅಂತ ನೋಡಿದ್ರೆ ಒಬ್ಬ ಬ್ರಾಹ್ಮಣೋತ್ತಮ. ನಿನ್ನನ್ನು ಬ್ರಾಹ್ಮಣ ಹಿಡಿದು ಈಗ ಬೇಕಾಗುತ್ತದೆ. ವೃದ್ಧ ಬ್ರಾಹ್ಮಣ ನನ್ನ ಪೂಜಾ ಮಂದಿರಕ್ಕೆ ಬಂದು ವಿಕಟ ನಗೆಯನ್ನು ಬೀರಿದೆ. ಹೌದು, ನಾ ಪಠಿಸುವಂತಹ ಗಾಯತ್ರಿ ಮಂತ್ರಕ್ಕೆ ತೊಡಕಾದೆ. ಯಾಕೆ ತೊಡಕಾಯ್ತಾ ಈಗ? ಅಷ್ಟೇ ಅಲ್ಲ, ಪೂಜಾ ಮಂದಿರದ ರಕ್ಷಣೆಗೆ ಪಟು ಭಟರನ್ನು ನೇಮಿಸಿದ್ದೆ. ಎಣ್ಣೆ ಹಾಕಿ ಒಂದೇ ಇದ್ರಲ್ಲಿ ಕಣ್ಣಿಗೆ ಅಷ್ಟು ಕಠೋರವಾದಂತಹ ಸೇನೆ. ಅವರನ್ನು ವಂಚಿಸಿ ಬಂದ ಕಾರಣ ಯಕ್ಷಗಾನದ ನಾನಲ್ಲ ಅದಲ್ವಾ?
ಆ ದೇವ ವರ್ಗಕ್ಕೆ ಸೇರಿದವನು ಅಲ್ಲ ಅಂತಾದ್ರೆ ಬ್ರಾಹ್ಮಣನೇ ಹೌದು ಅಂತಾದ್ರೆ ಯಾಕೆ ಗಾಯತ್ರಿ ಮಂತ್ರಕ್ಕೆ ತೊಡಕಾದೆ? ಪೂಜಾ ಮಂದಿರಕ್ಕೆ ಯಾಕೆ ಬಂದೆ? ಏನು ಉದ್ದೇಶ ಹೇಳು. ನೀನು ದೈತ್ಯರಾಯನೆದುದು ತೀರ ಇತ್ತೀಚೆಗೆ. ಏನದರ ಅರ್ಥ? ಒಂದು ಕಾಲದಲ್ಲಿ ಈ ಪ್ರಪಂಚದ ಯಾವ ಮೂಲೆಯಲ್ಲಿಯೂ ಏನೂ ನೆಲೆ ಇಲ್ಲದೆ, ಒಂದಿಷ್ಟು ಬೆಲೆ ಇಲ್ಲದೆ ಅಲೆಮಾರಿಯಾಗಿ ಅಲೆದಾಡುತ್ತಾ ಇದ್ದೆ. ಎಷ್ಟೇ ಕಾಲ ಕೊಂಡು ಹೋಗಿ ಹಾಲಿನಲ್ಲಿ ಅತ್ತಿಟ್ಟರು ಸಹ ಈ ಹಾಲಿನ ರುಚಿ ಬಂಡೆ ಕಲ್ಲಿಗೆ ಅರ್ಥ ಆಗ್ತದಯ್ಯ. ಬಂಡೆ ಕಲ್ಲಿಗೆ ಅರ್ಥ ಆಗುದಂತ ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿ ತನ್ನ ಹೆತ್ತ ತಾಯಿಯನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡಿ ಮನೆಯಲ್ಲಿ ಸೇವೆ ಮಾಡುವ ದಾಸಿ ಒಬ್ಬನನ್ನು ತಾಯಿ ತಾಯಿ ಅಂತ ಸಂಬೋಧಿಸಿದರೆ ಅವರಿಗೆ ಏನಾಗಬೇಕು? ನಾವು ಮೂರ್ಖನಿಗಿಂತ ಕೀಳಾದವ. ಅಂತಹ ಮೂರ್ಖನು ಈ ವಿಷಯ ನಿನಗೆ ಅನ್ವಯ ಆಗುತ್ತದೆ. ಹೇಗೆ ಅನ್ವಯವಾಗ್ತದೆ? ಇಲ್ಲದಿದ್ದರೆ ಬ್ರಹ್ಮದೇವನ ಹೊರಬಲದಿಂದ ಅಮೃತತ್ವವನ್ನು ಪಡೆದು ಅಮರನಾಗಿ ಸಾವನ್ನು ಗೆದ್ದವ ನೀನು. ಇಂತಹ ನಿನಗೆ ಈ ಕ್ಷುಲ್ಲಕ ಗಾಯತ್ರಿ ಜಪದಿಂದ ಇನ್ನು ಏನು ಸಿಗಲಿಕ್ಕುಂಟು ಅಂತ ನಾನು ಕೇಳು. ಮತ್ತೆ ಇಲ್ಲಿ ಒಂದು ಕಿವಿ ಊದಿದ್ರು ಕಾಣ್ತದೆ. ಅದು ಗುರು ಅಂದರೆ ಗುರು ಅಂತ ಬೃಹಸ್ಪತಿ ಆಚಾರ್ಯನನ್ನು ಎಲ್ಲರೂ ಹೇಳು. ಅದು ನಾನು ಅವರ ಸುದ್ದಿ ತೆಗೆದ್ರೆ ಜಾಗ್ರತೆ. ನಮ್ಗೆ ಅವರ ಹೆಸರು ಕೇಳಿದ್ರ ನಮಗೂ ಅವರಲ್ಲೆಲ್ಲ ಬಿಡು. ಆ ಸಾಲಿಗೆ ಸೇರಿದ ಗುರು ತಾಡಿದಲ್ಲ ನಾನು. ಮತ್ತೆ ಹೇಗೆ ಈಗ ಕೇಳಿದ್ರೆ ಹಾ ಅದು ಬ್ರಾಹ್ಮಣೋತ್ತಮರು. ಹಾಗೆ ನನ್ನ ಆ ನೆಲೆಯಲ್ಲಿ ಗುರುವೇ ನೀನಾಗಿದ ಜನ್ಮದಳು ಅಂತಾಡಿದ್ದಾನೆ. ಹಾ ಕೆಲವರು ಹುಟ್ಟು ಬ್ರಾಹ್ಮಣರು ಇರ್ತಾರೆ, ಹೌದು, ಇನ್ನು ಕೆಲವರು ಜಾತಿ ಬ್ರಾಹ್ಮಣರು ಇರ್ತಾರೆ. ಹೌದೌದು. ಕೇವಲ ಬ್ರಾಹ್ಮಣತ್ವ ಇದ್ರೆ ಸಾಕಾಗುವುದಿಲ್ಲ. ಆಚರಣೆವಾಗಿಯೂ ಮುದುಕ ಬ್ರಾಹ್ಮಣನ ಅಥವಾ ವೇಷವೇ ಹಾಗೇನಿಲ್ಲ. ಹಾಗಲ್ಲ, ಮೊದಲೇ ಹೇಳ್ತಿದ್ದೂರ ಸಾರ್ತಾ ಇದೆ. ಏನು ಅಂತ? ಅರುಣಾಸುರ ದೇವ ಮಂದಿರದಲ್ಲಿ ಬ್ರಾಹ್ಮಣರ ನಾಟ್ಯ ವೈಭವ ಉಂಟು ಅಂತ. 10 ಜನವೂ ಸೇರ್ಲಿಕ್ಕಿಲ್ಲ, 10 ಜನವೂ ಬರ್ಲಿಕ್ಕಿಲ್ಲ. ಯಾಕೆ ನಾಟ್ಯ ವೈಭವ ಈಗ ಏನು ಪ್ರಚಾರಕ್ಕಿಲ್ವಾ? ಒಂದು ಸ್ವಲ್ಪ ಸಮಯದಲ್ಲಿ ವೈಭವ ನಾಟ್ಯ ವೈಭವ ಅಂದ್ರೆ ಮುಗಿಬಿತ್ತು ಬರ್ತಿತ್ತು. ಎಲ್ಲರೂ ಅದನ್ನೇ ಮಾಡುದು. ಅದಕ್ಕೆ ಇದರಲ್ಲಿ ಇಲ್ಲ ಮೊದಲಿನತ್ತೆ ಅಂತ ಈಗ ನೋಡ. ಹಾಗಿದ್ರೆ ನಿಮ್ಮದೇನು ಉಲ್ಲಾಸ? ಉಲ್ಲಾಸ ಅಂದರೆ ನಮಗೆ ವಯಸ್ಸಾಗುವುದು ದೇಹಕ್ಕೆ ನೀರಿದವರಿದ್ದಾರೆ. ಹಾಗೆ ಆದ್ರೂ ಮಾಡು. ಹಾಗೆ ಮಾಡುವವರಿಗೆ ಬೆನ್ನತ್ತಿಕೊಂಡು ಬರ್ತದೆ, ಬೇಗ ಬರ್ತದೆ. ಇವರ ಶರೀರದ ನರ ನಾಡಿ ಎಲ್ಲ ಮರಗಟ್ಟುತ್ತದೆ, ಮತ್ತೆ ಕೈ ಕಾಲು ಮುರುಟು ಕಟ್ಟುತ್ತದೆ, ಮತ್ತೆ ಮುದಿಯನೇ ಆಗುದು. ಹಾಗಾಗಬಾರ್ದು. ಎಷ್ಟು ವಯಸ್ಸಾದ್ರೂ ಉಲ್ಲಾಸ ಬೇಕು. ಎಷ್ಟೇ ವಯಸ್ಸಾಗಲಿ ದೊಡ್ಡ ದೊಡ್ಡ ಕೆಲಸ ಬೇಕು. ಕೈಯಿಂದ ಆಗುವ ಏನಾದ್ರೂ ಸುತ್ತಮುತ್ತ ಓಡಾಡಿಕೊಂಡು ಲವಲವಿಕೆಯಿಂದ ಓಡಾಡ್ಲಿಕ್ಕಾದ್ರೂ ಒಂದು ಬೇಕು. ಇಲ್ಲಾಂದ್ರೆ ಕಸ ಗುಡಿಸುವುದಾದ್ರು ಅದಕ್ಕಾದ್ರೂ ಬೇಕು. ಇಲ್ಲಂದ್ರೆ ಮೊಮ್ಮಕ್ಕಳನ್ನು ಕೈ ಹಿಡಿದು ಆಟ ಆಡಿಸುವುದಾದ್ರು ಒಳ್ಳೆ ಮಾಡ್ತಾ ಇದ್ರೆ 90 ಅಲ್ಲಾಡ್ಲಿಕ್ಕಿಲ್ಲ ನಾವೆಲ್ಲ. ಹೌದಾ? ಆಗಲಿ. 100ಕ್ಕೂ ಬಗ್ಲಿಕ್ಕಿಲ್ಲ. ಮಾಡುವ. ಒಳ್ಳೆ ವಿಷಯ. ಅದನ್ನು ಬಿಡೋಣ, ವಿಷಯಕ್ಕೆ ಬರೋಣ. ನೀನು ಹೀಗೆಲ್ಲ ಗಾಯತ್ರಿ ಜಪ ಆಚರಿಸುವುದು ಅದು ರಾವಣೇಶ್ವರನ ಆದರ್ಶ ನನಗೆ. ಹೌದು, ನೀನು ರಾವಣೇಶ್ವರನಾಗಬಾರ್ದವರ ಆದರ್ಶ ನನಗೆ ಬೇಡ. ಯಾಕೆ? ರಾಕ್ಷಸನಾದರೂ ಸಹ ಒಬ್ಬ ಸಾತ್ವಿಕ ಸಜ್ಜನನಾಗಿ ಹರಿ ದೇವ ಭಕ್ತನಾಗಿ ಹರಿಯನ್ನು ತನ್ನ ಮನೆ ಬಾಗಿಲಲ್ಲಿ ಕಾವಲಿಗೆ ಇರಿಸಿಕೊಂಡಂತಹ ಮಹಾನುಭಾವ, ನಮ್ಮ ವಂಶದವ. ಅಂತಹ ಬಲಿಚಕ್ರವರ್ತಿಯ ಆದರ್ಶ ನಿನಗೆ ಬೇಕು. ಅದು ಹೇಗಾಗಬೇಕು? ನಿನ್ನ ಕರುಣಾರಸದಿಂದ ಈ ಪ್ರಪಂಚದ ಉಳಿವಾಗಬೇಕು. ಸರಿ. ಮತ್ತೆ ನೀನು ಹೇಳ್ತೀಯಲ್ಲ, ಈಗ ಈ ಗಾಯತ್ರಿ ಜಪದಿಂದ ಇಂತಿಂತಹದು ಒಂದು ಕೆಲವು ಪ್ರತಿಭೆಗಳು ವರ್ಚಸ್ಸೆಲ್ಲ ಪ್ರಾಪ್ತವಾಗ್ತದೆ. ಸರಿ. ಉದಾಹರಣೆಯಾಗಿ ಕೌಶಿಕನನ್ನು ಹೇಳಿದೆ. ಕೌಶಿಕನಿಗೆ ಅದೇ ಅಲ್ವಾ ದಾರಿಯಾದದ್ದು. ಹುಟ್ಟು ಕ್ಷತ್ರಿಯ ಕೌದಾರ. ನಾನು ಹೇಳುವುದಿಲ್ಲ. ಒಳ್ಳೆ ವಿಷಯ. ನೀನು ಬರೇ ರಾಕ್ಷಸ ಅಲ್ವಾ, ನೀನು ಬ್ರಹ್ಮ. ನಿಮ್ಮ ನಾಲಗೆ ಕತ್ತರಿಸಿ ಬ್ರಾಹ್ಮಣ ಅಂತ ನೋಡ್ಲಿಕ್ಕಿಲ್ಲ. ಯಾಕೆ? ಬ್ರಹ್ಮರಕ್ಕಸ ಅಂದ್ರೆ ಬಾಯಿಗೆ ನೀರಿಲ್ಲದೆ ಸತ್ತವರ ಪ್ರೇತ ಅಂತಲ್ಲ. ಹಾಗೆ ಕ್ಷೇತ್ರದ ಕಡೆಯಿಂದ ನೀನು ಬೀಜದ ಕಡೆಯಿಂದ ಬ್ರಾಹ್ಮಣ. ಒಂದೇ ಕಶ್ಯಪರು ತಾಯಿ ರಾಕ್ಷಸ ವಂಶಕ್ಕೆ ಸೇರಿದ ಆ ಕಾರಣದಿಂದಲೇ ನಿನಗೆ ರಕ್ತದಲ್ಲೇ ಬಂದಿದ್ದೆ. ರಕ್ತದಲ್ಲಿ
ರಕ್ತದ ಬ್ರಾಹ್ಮಣತ್ವ. ಆ ಬ್ರಹ್ಮನಂತಹ ಹಂಗು ಏನಯ್ಯ ನಿನಗೆ? ಮೆಚ್ಚಿದೆ, ಮೆಚ್ಚಿದೆ. ಏನು ನಿಮಗೆ ಅವಸರ? ಏನಾಯ್ತು ನಿಮಗೆ? ನಿಮ್ಮನ್ನು ಬರ್ಲಿಕ್ಕೂ ಹೇಳಲಿಲ್ಲ, ಹೋಗ್ಲಿಕ್ಕೂ ಹೇಳಲಿಲ್ಲ. ಬರುವುದು ಹೋಗುದಲ್ಲ, ನಾನಾಗೆ ಬಂದುದು, ನಾನಾಗೆ ಹೋಗ್ತೇನೆ. ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದದ್ದು. ಯಾವ ನಾವು ಕ್ಷೇತ್ರದಿಂದಲೂ ಕಳಿಸಿಕೊಟ್ಟೆ ಮಾತ್ರ ಹೋಗ್ಬೇಕು. ಯಾವ ಕ್ಷೇತ್ರದಿಂದಲೂ ನಾವೆಲ್ಲ ಚಂಡೆ ಹಣ್ಣುಗಳು. ಎಂತ? ಚಂಡೆ ಹಣ್ಣಿನ ಹಾಗೆ ನಿಮಗೆ ಎಷ್ಟಾಗಿರೋದು? ಎತ್ತರ, ಎತ್ತರ. ಮಗಳ ಗಂಡನ ಹಣೆ ಅಲ್ಲಿಗೆ ಹೋಗುದು. ನಿಮಗೆ ಸಮಯ ಉಂಟಾ? ಯಾಕೆ? ಸಮಯ ಇದ್ರೆ ನಾನು